ಉಡುಪಿ ಜಿಲ್ಲೆಯ ಉದ್ಯಾವರದ ಪಿತ್ರೋಡಿ ಜನವಸತಿ ಪ್ರದೇಶದಲ್ಲಿ ಮೀನಿನ ಹುಡಿ ಸಂಗ್ರಹ ಗೋದಾಮು ರಚನೆ ಮತ್ತು ಹೊಸ ಮೀನಿನ ಕೈಗಾರಿಕೆ ಕೇಂದ್ರಕ್ಕೆ ಕೈಗಾರಿಕಾ ವಲಯ ಆಗಿ ಭೂ ಪರಿವರ್ತನೆ ಮಾಡಿರುವ ಹಿನ್ನೆಲೆ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ನಮ್ಮ ಉದ್ಯಾವರ 7ನೇ ವಾರ್ಡ್ ಹಾಗೂ 10ನೇ ವಾರ್ಡ್ ಹಾಗೂ 11ನೇ ವಾರ್ಡಿಂದ ಬಂದಿದ್ದಾರೆ. ಇಲ್ಲಿ ನಾವು ಅಧ್ಯಕ್ಷರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಏನಂದರೆ ಕೈಗಾರಿಕಾ ವಲಯ ಏನು ಮಾರ್ಪಾಡಿಗೆ ಇಲ್ಲಿ ಆಡಳಿತ ಅಧಿಕಾರಿ ಹಾಗೂ PDO ಮಾಡಿಕೊಟ್ಟಿದ್ದಾರೆ. ಹಾಗೂ ಬಿಲ್ಡಿಂಗ್ ಲೈಸೆನ್ಸ್ ಒಂದೇ ದಿನದಲ್ಲಿ ಟೌನ್ ಪ್ಲಾನಿಂಗ್ ಆಗಲಿ ಅಥವಾ ಇನ್ನಿತರ ಯಾವುದೇ ಏನು ಅದರ ಪ್ರೊಸೀಜರ್ ಇದೆ ಅದನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿ ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗೂ ಮೊದಲಿಂದ ಸಾಧಾರಣ ಒಂದು 20 ವರ್ಷದಿಂದ ನಾವು ಈ ಕೈಗಾರಿಕೆ ಅದರಲ್ಲಿ ಸ್ಪೆಷಲ್ ಆಗಿ ಫಿಶ್ ಮಿಲ್ ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಕೂಡ ಪುನಃ ಬೇರೆ ಬೇರೆ ರೀತಿಯ ಅಧಿಕಾರಿಗಳ ಏನು ಮೋಸ್ಟ್ಲಿ ಲಂಚದ ಮೇಲೆ ಅವಲಂಬಿತವಾಗಿರ್ಬೋದು ಏನು ಪರ್ಮಿಷನ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಮ್ಮ ಉದ್ಯಾವರ 7ನೇ ವಾರ್ಡ್ ಹಾಗೂ 10ನೇ ವಾರ್ಡ್ ಅಂತ ಆವೇರಿಗೆ ಬಲ್ಲಿ ಆಗಲ್ಲ ಓಲು ಜನಸಂಖ್ಯೆ ಕಮ್ಮಿ ಉಂಡು ಅಲ್ಲಿ ಹೋದ್ ಮಲ್ಪೋಡಾಗಲು ಏನ ಮಲ್ಪೇಡ್ಲ ಮಾತೇರ್ಲ ಎಂಕಲ್ ಪೂರ ಸಭೆ ಒಟ್ಟಾತ 11ನೇ ವಾರ್ಡ್ ಉದ್ದೇಶ ಇಲ್ಲ ಕಟ್ಟಿಂಗ್ ಔಡ್ ಗಿಟ್ಟಿಂಗ್ ಎಲ್ಲ ಬಲ್ಲಿ ಇದೇ ಗಂಟೆ ಎಂಕಲ್ ಪೊಡ್ಜೆಗೆ ಬೇಲೆ ಕೊರ್ಪಿನ ಬ್ಯಾನರ್ ಪಾಡ್ದೇರು ಪೊಡ್ಜೋಲು ಇದ ಮುಟ್ಟ ಜೀವನ ಮಲ್ತ ಬೇತೆ ಏನೋ ಬೇಲೆ